ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಆಶ್ರಯದಲ್ಲಿ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಅಂಗವಾಗಿ ಕೊರೋನಾ ಸೋಂಕು ಆತ್ಮನಿರ್ಭರ ಭಾರತ ಸಹಕಾರ ಸಂಸ್ಥೆಗಳು ಎಂಬ ಧ್ಯೇಯದೊಂದಿಗೆ ವ್ಯವಹಾರ ಉದ್ಯೋಗ ಕಳೆದುಕೊಂಡವರು ಬಾಧಿತರು ಪುನರುದ್ಯೋಗಸ್ಥರಾಗಲು ಕೌಶಲ್ಯಾಭಿವೃದ್ಧಿ ದಿನಾಚರಣೆಯು ಕುಲಶೇಖರದ ಡೈರಿ ಆವರಣದಲ್ಲಿ ನಡೆಯಿತು. ಮಂಗಳೂರಿನ ಕುಲಶೇಖರದ ಡೇರಿ ಆವರಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ನಂದಿನಿ ಆನ್ ವೀಲ್ಸ್ ವಾಹನಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾದ ಡಾ ಮೆನ್ ರಾಜೇಂದ್ರ ಕುಮಾರ್ ಅವರು ಚಾಲನೆಯನ್ನ ನೀಡಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕೋವಿಡ್ ಸಂದರ್ಭದಲ್ಲೂ ಜಿಲ್ಲಾ ಸಹಕಾರಿ ಬ್ಯಾಂಕ್, ಕೆಎಂಎಫ್ ಹಾಗೂ ಕ್ಯಾಂಪ್ಕೋದಂತಹ ಸಹಕಾರಿ ಕ್ಷೇತ್ರಗಳು ಗ್ರಾಮೀಣ ಜನರ ಬದುಕಿಗೆ ಆರ್ಥಿಕ ಸಂಕಲ್ಪ ನೀಡುವಲ್ಲಿ ಸಹಕಾರಿಯಾಗಿವೆ ಎಂದು ಹೇಳಿದರು. ಇವತ್ತು ನಮ್ಮ ಜಿಲ್ಲೆಯ ಸಹಕಾರಿ ರಂಗಕ್ಕೆ ವಿಶೇಷವಾದಂಥ ಒಂದು ಸ್ಥಾನಮಾನ ಕೂಡ ಇದೆ. ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಯಾವತ್ತೂ ಒಬ್ಬ ರೈತ ಆತ್ಮಹತ್ಯೆ ಮಾಡಿದ್ದಿಲ್ಲ. ಎಲ್ಲ ಜಿಲ್ಲೆಯಲ್ಲಿ ಕೇಳ್ತೇವೆ, ಅವನು ಸಾಲ ಕಟ್ಟಲಿಕ್ಕೆ ಆಗಲಿಲ್ಲ, ಇನ್ನೊಂದಾಯಿತು ಮತ್ತೊಂದಾಯಿತು, ಆತ್ಮಹತ್ಯೆ ಆಯಿತು. ನೀವು ಯಾವತ್ತಾದರೂ ನೋಡಿದರೆ ನಮ್ಮ ಸಹಕಾರ ಕ್ಷೇತ್ರದಿಂದ ಅವನಿಗೆ ಸಿಗುವ ಸೌಲಭ್ಯದಿಂದಾಗಿ ಯಾವತ್ತೂ ಒಂದು ಆತ್ಮಹತ್ಯೆ ನಡೆಯದ ಜಿಲ್ಲೆ ಇದ್ದರೆ ಅದು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ. ಅದಕ್ಕೆ ಕಾರಣ ಸಹಕಾರಿ ಕ್ಷೇತ್ರ ಅಂತೇಳಿ ನಮ್ಗೆ ಭಾಳ ಸಂತೋಷ ಇರ್ಬೋದು. ಒಂದು KM ಇರ್ಬೋದು, ಇನ್ನೊಂದು ಕ್ಯಾಂಪ್ಕೋ ಇರ್ಬೋದು. ಹೀಗೆ 3 ಸಂಸ್ಥೆಗಳು ಬಲಾಢ್ಯವಾಗಿ ಗ್ರಾಮೀಣ ಜನರ ಬದುಕಿಗೆ ಒಂದು ಆರ್ಥಿಕ ಸಂಕಲ್ಪವನ್ನು ಕಲ್ಪಿಸುವುದರಲ್ಲಿ ನಿರತವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷ ರವಿರಾಜ್ ಹೆಗ್ಡೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಹಳ್ಳಿಗಳಲ್ಲಿ ಇರುವಂತಹ ಹಾಲು ಉತ್ಪಾದಕರ ಸದಸ್ಯರ ಮಕ್ಕಳು ಅತಿ ಹೆಚ್ಚು ಅಂಕ ತೆಗೆದವರಿಗೆ ವಿದ್ಯಾರ್ಥಿ ವೇತನ ನೀಡಿ ಪ್ರೋತ್ಸಾಹಿಸುವ ಕಾರ್ಯಕ್ರಮ, ನಂದಿನಿ ಡೀಲರ್ಗಳನ್ನು ಗೌರವಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಂದಿನಿಯ ಉತ್ಪನ್ನಗಳು ಮನೆಗಳಿಗೆ ಮತ್ತು ಕಾರ್ಯಕ್ರಮಗಳಿಗೆ ತಲುಪಬೇಕಾದ್ರೆ ಆನ್ ವೀಲ್ಸ್ ವಾಹನಗಳ ಅವಶ್ಯಕತೆ ಇತ್ತು. ಇವತ್ತು ಆ ವಾಹನಕ್ಕೆ ಚಾಲನೆಯನ್ನ ಕೂಡ ನೀಡಿದ್ದೇವೆ. ಇನ್ನು ಕೋವಿಡ್ ಸಂದರ್ಭದಲ್ಲಿ ನಂದಿನಿ ವಾರಿಯರ್ಗಳಾಗಿ ಕೆಲಸ ಮಾಡಿದವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಹಳ್ಳಿಗಳಲ್ಲಿ ನಮ್ಮ ಯಾರು ಸದಸ್ಯರಿದ್ದಾರೆ, ಆ ಸದಸ್ಯರ ಮಕ್ಕಳಿಗೆ ಅತಿ ಹೆಚ್ಚು ಅಂಕ ತೆಗೆದಂಥ ಆ ಮಕ್ಕಳನ್ನು ವಿದ್ಯಾರ್ಥಿ ವೇತನವನ್ನು ಕೊಟ್ಟು ಪ್ರೋತ್ಸಾಹಿಸುವಂಥ ಕಾರ್ಯಕ್ರಮ, ಮತ್ತೊಂದು ಗ್ರಾಹಕನವರೆಗೆ ಹೋಗುವಂತಹ ಇದರ ಒಂದು ದಿಕ್ಕಿನಲ್ಲಿ ಕೊನೆಯ ವ್ಯಕ್ತಿ ಡೀಲರ್ಗಳು. ಯಾಕೆಂದರೆ ಬಹಳ ನಂದಿನಿ ಹಾಲಾಗಲಿ ಉತ್ಪನ್ನವಾಗಲಿ ಅದನ್ನು ಬಹಳ ವ್ಯವಸ್ಥಿತವಾಗಿ ನಮ್ಮ ಡೀಲರ್ಗಳಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಡೀಲರ್ಗಳು. ಅವರನ್ನು ಗೌರವಿಸುವಂಥದ್ದು 1-2 ಕೊನೆಯ ಹಂತದ, ಒಂದು ಮೊದಲನೇ ಹಂತದ ಮತ್ತು ಕೊನೆಯ ಹಂತದ ಮುಖ್ಯ ವ್ಯಕ್ತಿಗಳನ್ನು ಇವತ್ತು ಗುರುತಿಸುವಂಥ ಕೆಲಸದೊಂದಿಗೆ ನಮ್ಮ ಮುಖ್ಯವಾಗಿ ನಂದಿನಿಯ ಉತ್ಪನ್ನಗಳು ಎಲ್ಲರ ಮನೆಗೆ ಎಲ್ಲ ಕಾರ್ಯಕ್ರಮಗಳಿಗೆ ಅಲ್ಲಿ ತಲುಪಿಸಬೇಕಾದ್ರೆ ನಮಗೆ ಈ ರೀತಿಯ ವಾಹನದ ಅವಶ್ಯಕತೆ ಇತ್ತು. ಅದನ್ನು ಕೂಡ ಈ ವರ್ಷ 2 ಜಿಲ್ಲೆಯಲ್ಲಿ ಈ ರೀತಿಯ ವಾಹನವನ್ನು ಬಿಡುಗಡೆ ಮಾಡುವುದರೊಂದಿಗೆ ನೋಡಿದ್ರೆ 20ನೇ ತಾರೀಕಿಗೆ ಉಡುಪಿ ಜಿಲ್ಲೆಯಲ್ಲಿ ಆ ಜಿಲ್ಲೆಗೋಸ್ಕರ ಒಂದು ವಾಹನ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಒಂದು ವಾಹನ, ಇಲ್ಲಿಯ ವಾಹನವನ್ನು ಆಲ್ರೆಡಿ DC ಬ್ಯಾಂಕ್ನವರು ಏನು ಆನ್ ವೀಲ್ಸ್ ಅಂತ ಮಾಡಿದ್ದಾರೆ, ನಂದಿನಿ ಪ್ರಾಡಕ್ಟ್ ಆನ್ ವೀಲ್ಸ್ ಅಂತ ಇವತ್ತಿನಿಂದ ಈ ಕಾರ್ಯಕ್ರಮ ಒಂದು ಪ್ರಾರಂಭ ಆಗಲಿಕ್ಕಿದೆ. ಈ ಸಂದರ್ಭ ಉತ್ತಮ ಡೀಲರ್ಗಳಿಗೆ ಗೌರವ ಹಾಗೂ ಹಾಲು ಉತ್ಪಾದಕರ ಮತ್ತು ಡೀಲರ್ಗಳ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು.
ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಹಾಲು ಉತ್ಪಾದಕ ಒಕ್ಕೂಟದ ಉಪಾಧ್ಯಕ್ಷ ಪ್ರಕಾಶ್ ಚಂದ್ರ ಶೆಟ್ಟಿ, ಸಹಕಾರ ಸಂಘಗಳ ಉಪನಿಬಂಧಕ ಪ್ರವೀಣ್ ಬಿ ನಾಯಕ್, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷ ಬೆಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ, ಜಿಲ್ಲಾ ಸಹಕಾರಿ ಯೂನಿಯನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ಪಿ ಪುರುಷೋತ್ತಮ, ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಎಸ್.ಟಿ. ಸುರೇಶ್, ಜೆನೆಟ್ ರೊಸಾರಿಯೋ ಹಾಗೂ ಒಕ್ಕೂಟದ ನಿರ್ದೇಶಕರು ಉಪಸ್ಥಿತರಿದ್ದರು. ಶರಸಾನ್ಯಾನ್ ವಿ4 ನ್ಯೂಸ್ 24/7 ಮಂಗಳೂರು.